ನೀವು ನಾಳೆ ನೀವೇ ನಿಮಗೆ ವೈರಿಗಳು ಹುಟ್ಟಲಿಕ್ಕೆ ನೀವು ಯಾರನ್ನು ಕೆಟ್ಟದ್ದು ಮಾಡಬೇಕಾಗಿಲ್ಲ. ನೀವು ಉನ್ನತ ಸ್ಥಾನಕ್ಕೆ ಹೋದ್ರಪ್ಪ ತಾನಾರೇ ವೈರಿಗಳು ನಿಮ್ಗೆ ಹುಟ್ಟುತ್ತಾರೆ. ಅದೇ ಪರಿಸ್ಥಿತಿ ಇವತ್ತು. ನಮ್ಮ ಪ್ರಣವಾನಂದ ಸ್ವಾಮಿಗಳು 3 ವರ್ಷದಿಂದ ಈಡಿಗರು, ನಾಮದಾರಿ, ಬಿಲ್ಲವರು, ದಿವರು, ಹಳೆಪೈಕರು, ಕಾಂದಿ 26 ಒಳಪಂಗಡಗಳನ್ನು ಒಂದೇ ವೇದಿಕೆಗೆ ತಂದು ಮಂಡಳ ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಇವತ್ತು ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ಪದಾಧಿಕಾರಿಗಳ ನೇಮಕ ಆಗಿದೆ, ತಾಲೂಕಿನಲ್ಲಾಗಿದೆ, ರಾಜ್ಯದಲ್ಲಿ ಆಗಿದೆ, ರಾಷ್ಟ್ರದಲ್ಲಿ ಆಗಿದೆ. ಹಾಗಿರುವಾಗ ಮತ್ತು ಸುಮಾರು 750 ಕಿಲೋಮೀಟ್ರ್ ಮಂಗಳೂರಿನಿಂದ ಜಿಲ್ಲಾವಾರು ಹೋಗಿ ಬೆಂಗಳೂರು ಪಾದಯಾತ್ರೆಯನ್ನು ಮಾಡಿ ಸರ್ಕಾರ, ಆವಾಗ ಹಿಂದಿನ BJP ಸರ್ಕಾರ ಇತ್ತು, ಯಾರು ಬಸವರಾಜ ಬೊಮ್ಮಾಯಿಯವರು ಇದ್ದರು, ಸರ್ಕಾರದ ಗಮನವನ್ನು ಸೆಳೆದು ಫ್ರೀಡಮ್ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ನಾರಾಯಣ ಗುರು, ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಆಗಲಿಕ್ಕೆ ಇವತ್ತು ಡಾಕ್ಟರ್ ಶ್ರೀ 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 ಪ್ರಣವಾನಂದ ಸ್ವಾಮಿಗಳೇ ಕಾರಣೀಕರ್ತರು. ಯಾಕೆ ಇವ್ರ ಹಿಂದೆ ಎಲ್ಲರೂ ಫ್ರಾಡು ಮತ್ತು ತಲೆ ನಮಸ್. ಯಾಕಂದರೆ ಒಬ್ಬ ಮನುಷ್ಯ ಬೆಳೆಯುವಾಗ ಅವನಿಗೆ ಕಾಲು ಎಳೆದು ಸಹಜ. ಮೊನ್ನೆ ಇದೇ ತಿಂಗಳು 9ನೇ ತಾರೀಕು ಸಮಾನ ಮನಸ್ಕರ ಸಭೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತು. ಪೂರ್ವಭಾವಿ ಸಭೆ ಅಂದರೆ ಜನವರಿಯಲ್ಲಿ ಉಡುಪಿಯಲ್ಲಿ ಬೃಹತ್ ಸಮಾವೇಶ, ರಾಜ್ಯ ಮಟ್ಟದ ನಮ್ಮ ಸಮಾಜ ಬಾಂಧವರ ಸಮಾವೇಶ. ಕನಿಷ್ಠ 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನು, ಸಮಾಜ ಬಾಂಧವರನ್ನು ಸೇರಿಸಿ ನಮ್ಮ ಹಕ್ಕು ಒತ್ತಾಯಗಳನ್ನು, ಬೇಡಿಕೆಯನ್ನು ಸರ್ಕಾರಕ್ಕೆ ಗಮನ ತರುವಂಥ ಕೆಲಸವನ್ನು ಆ ಸಮಾವೇಶದಲ್ಲಿ ನಾವು ಮಾಡ್ತೇವೆ. ಆ ಪೂರ್ವಭಾವಿ ಸಭೆ ಅರಮನೆ ಮೈದಾನದಲ್ಲಿ 9ನೇ ತಾರೀಕಿನ ಪೂರ್ವಭಾವಿ ಸಭೆ ಆಯ್ತಲ್ಲ, ಆ ಸಭೆಯಲ್ಲಿ ಖಾಲಿ ಪೂರ್ವಭಾವಿ ಸಭೆಗೆ 50,000ಕ್ಕಿಂತ ಹೆಚ್ಚು ನಮ್ಮ ಇಡೀ ರಾಜ್ಯದಿಂದ ಪದಾಧಿಕಾರಿಗಳು ಬಂದಿದ್ದರು. ಅದು ಈಗ ಇವರಿಗೆ ತಲೆಬಿಸಿಯಾಗಿದೆ. ಈ ಸ್ವಾಮಿಯನ್ನು ಹೀಗೆ ಬಿಟ್ಟರೆ ನಮ್ಮ ಸಮಾಜ ಏನಿದೆಯಲ್ಲ ನಮ್ಮ ಕೈಗೆ ತಪ್ಪಿ ಹೋಗ್ತದೆ. ನಮ್ಮ ಸ್ವಾಮೀಜಿಗಳ ಹಿಂದೆ ಹೋಗ್ತಾರೆ, ಯಾರೋ ಪ್ರಣವಾನಂದ ಸ್ವಾಮೀಜಿಗಳ ಹಿಂದೆ ಇವರು ಹೋಗ್ತಾರೆ. ಅದನ್ನು ಮನಗಂಡು ಮತ್ತು ಆ ಸ್ವಾಮೀಜಿಗೆ ಬೆಳೀಲಿಕ್ಕೆ ಬಿಡಬಾರ್ದು ಅಂತ ಒಂದೇ ದೃಷ್ಟಿಯಿಂದ ಇವತ್ತು ಅದು ಯಾರೂ ಅಲ್ಲ, ನಮ್ಮ ಸಮಾಜ ಮಾನವರಲ್ರಿ, ಒಂದು 2-3 ಲೀಡರು ಇವತ್ತು ಹೇಳಿದವರು. ನಮ್ಮ ಕರ್ನಾಟಕ ಪ್ರದೇಶ ಆರಡಿಗೆ ಸಂಘದ ಅಧ್ಯಕ್ಷ ತಿಮ್ಮೇಗೌಡರು ಮತ್ತು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು. ನಾರಾಯಣ ಗುರುಗಳು ಎಲ್ಲಿನವರು? ಕೇರಳದಲ್ಲೇ ಅಲ್ಲ, ನಮ್ಮವರೇ ಅಲ್ಲ. ನೀವು ನಮ್ಮವರೊಂದು ಒಪ್ಕೊಳ್ತೀರಿ? ನಾರಾಯಣ ಗುರುಗಳನ್ನು ನೀವು ನಮ್ಮವರೊಂದು ಒಪ್ಕೊಳ್ತೀರಿ, ಪ್ರಣವಾನಂದ ಸ್ವಾಮಿಗಳನ್ನು ಒಪ್ಕೊಳ್ಳಿಕ್ಕೆ ಆಗೋದಿಲ್ವಾ? ಇಳವ ಸಮಾಧಿಯಿಂದ ಬಂದವರಲ್ಲ.